ಹೇಳುತ್ತಾ ಇದ್ದವಂತೆ. ಆದರೆ ನಿನ್ನದಾಗಿರುವಂತಹ ಭವಿಷ್ಯತ್ತನ್ನು ಸರಿಯಾಗಿ ಕಂಡುಕೊಳ್ಳುವುದಕ್ಕೆ ನಿನಗಾಗಲೇ ಇಲ್ಲ. ನಿನ್ನಯ ಬರುವು ಏನು? ಹಾಗೆಂದು ಯುದ್ಧಕ್ಕೆ ನೀನು ಆಗ್ಲಿಕ್ಕಿಲ್ವೇ ಅಂತ ಕೇಳಿದೆ. ಖಂಡಿತವಾಗಿ ವಾದಿಸು. ಯುದ್ಧದಲ್ಲಿ ಸ್ಥಿರವಾಗಿ ನಿಲ್ಲುವವರು ನಾವು ಎಂಬುದನ್ನು ತೋರ್ಪಡಿಸಿಕೊಟ್ಟವರು ನೀವು. ಆದ್ದರಿಂದಲೇ ಎದೆಷ್ಟಿರೋ ಎನ್ನುವ ಹಾಗೆ ನಿನ್ನನ್ನು ಕಂಡು ಬಲದೋಡು ಮಾತುರೇಶ ಅವನನ್ನು ಕೊಂದು ಮುಗಿಸಿದವರು ನೀವು. ಹಾಗಾದರೆ ನಿನ್ನಲ್ಲಿ ಬಲ ಇದೆ ಎಂಬುದನ್ನು ಸರಿಯಾಗಿ ಕಡೆಗಾದರೂ ತೋರಿಸಿಕೊಟ್ಟಿದ್ದೆ. ಆದರೆ ನೀನಿಂದೀಗ ನನ್ನಲ್ಲಿ ಹೋರಾಟ ಮಾಡುವುದಕ್ಕೆ ಸಮರ್ಥನೆ ಖಂಡಿತವಾಗಿಯೂ ನೀನಲ್ಲ. ಯಾಕಲ್ಲ? ಸ್ಥಿರತೆ ನಿನ್ನಿಲ್ಲ, ಸರಿಯಾದಂತಹ ಸ್ಥಿಮಿತ ನಿನ್ನಲ್ಲಿಲ್ಲ. ಒಂದೊಮ್ಮೆ ಹೇಳ್ತೀನಿ ನಾನು ಕಾಡಿಗೆ ಹೋಗುತ್ತೇನೆ ಎನ್ನುವ, ಮತ್ತೊಮ್ಮೆ ಯುದ್ಧಕ್ಕೆ ಸನ್ನದ್ಧರಾಗಿ ನನಗಿಂತ ಮೊದಲೇ ರಣಕ್ಷೇತ್ರಕ್ಕೆ ಬಂದಿದ್ದೆ. ಹಾಗಾದ್ರೆ ಯಾವುದನ್ನು ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ನಿರ್ಧರಿಸಬೇಕು ಎನ್ನುವ ಹಾಗೆ ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ನೀನು ಅಸಮರ್ಥರಾಗಿ. ಆದ್ದರಿಂದ ನೀನಾಗಲಿಕ್ಕಿಲ್ಲ. ನೀನು ಆದೀತು ಯಾವುದಕ್ಕೆ? ಮೂರು ಲೋಕದ ಗಡ್ಡ ಅರಿತಿವಿದ ಮಾತಾಡ ಊರಿನ ಹತ್ತಿರ ಬಿಂದ ಗಾಡಿ ಒಕ್ಕೋದಂಡ. ಈ ಕೌರವೇಶ್ವರನ ಎದುರು ಬರೇ ದಂಡ, ನೀರು ದಂಡ. ಹೌದೇನೋ? ಅಂದು ವಿರಾಟ ನಗರದಲ್ಲಿ ಹೆಣ್ಣು ಅಲ್ಲ ಗಂಡು ಅಲ್ಲದೆ ಶಕಂಡಿಯಾಗಿ ನಾಟ್ಯವನ್ನು ಹೇಳಿಕೊಡ್ತಾ ಇದ್ದವನು. ನೀನು ನಾಟ್ಯ ಕಲಿತಿದ್ಯಾ? ನೀನಾಗಲಿಕ್ಕಿಲ್ಲ. ಆದೀತು ಬಿರು ವಿದ್ಯದಲ್ಲಿ ನೀನು ಹೌದು. ಗಾಂಧಿಯು ಒಂದು ಹಿಡಿದು ನಿಂತೆ ಅಲ್ಲೇ ಯಾರನ್ನು ನೀನು ಹೊಡೆದು ಕೊಲತಿ ಎನ್ನುವ ಹಾಗೆ ನಾನು ಅರ್ಥವಿಸಿಕೊಂಡಿದ್ದೆ. ಗಾಂಧಿಯು ಪ್ರಯೋಗ ಮಾಡುವುದಕ್ಕೆ ಕೇವಲ ಮಾತಿ ಇದ್ರೆ ಸಾಕು. ಎಲ್ಲಿಯೋ ಇರುವಂತಹ ಒಂದು ವಸ್ತುವಂತ ವ್ಯಕ್ತಿಯನ್ನು ಹೊಡೆದು ಬಿಡಿಸುವಂತಹ ಸಾಮರ್ಥ್ಯವಂತ ನೀನು. ನನಗೆ ಹಾಗಲ್ಲ, ಗದಾ ಅಂತ ಅಂದ್ರೆ ಬಹಳ ಇಷ್ಟ. ಅಂತವರನ್ನು ಆಯ್ಕೆ ಮಾಡಿಕೊಂಡು ಮತ್ತೆ ಈ ಪ್ರವೇಶ ಮಾಡುವವರೆಲ್ಲ ನಾನು ಮಾತಾಡುವ ಕ್ರಮವೇ ಇಲ್ಲ. ಮತ್ತೆ ಚಿನ್ನ ಇವರು ಯಮಳ ಅವರು ಆಗಲಿಕ್ಕಿಲ್ಲ. ನಾನು ದ್ರೌಪದಿಯ ಗಂಡ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕಾಗದೆ ಹೊರತು ಅವರು ಯಾರೂ ಆಗಲಿಕ್ಕಿಲ್ಲ. ಆ ಮಾರುತಿಯನ್ನು ನಿರೀಕ್ಷಿಸಬೇಕು. ಅವರನ್ನು ನನ್ನ ಎದುರಿಗೆ ಬಿಡಿ. ಹೋರಾಟಕ್ಕೆ ಆಗಬೇಕು. ಕಾರಣ ಇದೆ.
ಅನ್ನವನ್ನು